ಈ ಜಾಗದಲ್ಲಿ ಸುಮಾರು 30ಕ್ಕಿಂತ ಹೆಚ್ಚು ನಿವೇಶನದಾರರಿದ್ದಾರೆ. ಒಬ್ಬರಿಗೆ ಕೂಡ ಅದರಲ್ಲಿ ಮುಂದೆ ಹೋಗಲಿಕ್ಕೆ ಆಗಲಿಲ್ಲ. ಈ 4 ಕಟ್ತಾಳೆ ಆಮೂಲೆ ಮೂಡಿಯಾಡು ತಗೊಂಡಿತ್ತು. ಒಂದು ದಾರಂದ ಅದರದ್ದು ಎಲ್ಲ ಕುರು ಕಾಣ್ತಿತ್ತು ಇದೇ ದಾರಿಯಲ್ಲಿ ಹೋಗುವಾಗೆಲ್ಲ. ದೈವನರ್ತನ ಆಯಿತು. ದೈವನರ್ತನ ಆಗುವಾಗ ನನಗೆ ಮೈಯಲ್ಲಿ ತುಂಬ ಆವೇಶ ಬಂದು ಏನೋ ಒಂದು ಥರ ಬೇರೆ ರೀತಿಯಲ್ಲಿ ಇದಾಗಿತ್ತು. ಅದು ನನಗೆ ನನ್ನ ತಾಯಿ ನೀರಲ್ಲಿ ತೀರೋಗಿದ್ದು ಮತ್ತು ಒಂದು ಸುಸೈಡ್ ಮಾಡಿಕೊಂಡ್ರು ಲಾಸ್ಟ್ ನೀರಿಗೆ ಬಿದ್ದು. ಮತ್ತು ಕುಟುಂಬದಲ್ಲಿ ಹಲವಾರು ತೊಂದರೆಗಳು ಬರ್ತಾಯಿದೆ, ಈಗಲೂ ಬರ್ತಾಯಿದೆ, ಆವಾಗಲೂ ಬರ್ತಾಯಿತ್ತು. ತುಳುನಾಡಿನ ದೈವಾರಾಧನೆ ಎನ್ನುವಂಥದ್ದು ಇಂದು ನಿನ್ನೆಯದಲ್ಲ, ಶತಶತಮಾನಗಳಿಂದಲೂ ಕೂಡ ಹಿಂದಿನಿಂದ ನಡೆದು ಬಂದಂತಹ ಒಂದು ಸಂಪ್ರದಾಯ, ಆರಾಧನಾ ಪದ್ಧತಿ ಇದು. ಇಲ್ಲಿನ ಜನರ ಜೀವನ ಕ್ರಮ ಒಂದು ರೀತಿಯಲ್ಲಿ ಇದು ನಂಬಿಕೆ ಮತ್ತು ವಿಶ್ವಾಸಕ್ಕೆ ಪೂರಕವಾಗಿ ಒಂದು ಜನರ ವ್ಯವಸ್ಥಿತವಾದಂತಹ ಜೀವನ ಕ್ರಮಕ್ಕೆ ಇಲ್ಲಿಯ ದೈವಾರಾಧನೆಯು ಕೂಡ ಪೂರಕವಾಗಿರುವಂಥದ್ದು. ಶತಶತಮಾನಗಳಿಂದ ಆರಾಧಿಸಿಕೊಂಡು ಬಂದಂತಹ ಅನೇಕ ಕ್ಷೇತ್ರಗಳು, ಸಾನ್ನಿಧ್ಯಗಳು, ಕಾರಣಿಕ ಪವಾಡವನ್ನು ಹೊಂದಿರುವಂತಹ ಅನೇಕ ಕ್ಷೇತ್ರಗಳು ಇತಿಹಾಸದ ಗರ್ಭದಲ್ಲಿ ಹುದುಗಿ ಹೋಗಿವೆ. ಜೀರ್ಣಾವಸ್ಥೆಗೆ ತಲುಪಿರುವಂಥ ಅನೇಕ ಸಾನ್ನಿಧ್ಯಗಳಿವೆ. ಬಹುಶಃ ಅಂತಹ ಸಾನ್ನಿಧ್ಯಗಳು ಕಾಲಕ್ರಮೇಣ ಕಾಲ ಕೂಡಿ ಬಂದಾಗ, ಅದಕ್ಕೆ ಜನರೂ ಕೂಡ ಒಗ್ಗೂಡಿದಾಗ ಅವೆಲ್ಲವೂ ಕೂಡ ಮತ್ತೆ ಜೀರ್ಣೋದ್ಧಾರಕ್ಕೆ ಬಂದು ಮತ್ತೆ ಏನು ಗತಕಾಲದ ವೈಭವ ಇದೆ, ಆ ವೈಭವದಲ್ಲಿ ಮತ್ತೆ ಪುನರಪಿ ಈ ಸಾನ್ನಿಧ್ಯಗಳು ವಿಜೃಂಭಿಸುವಂತಹ ಕಾಲ ಕೂಡಿ ಬರುತ್ತದೆ ಎನ್ನುವುದಕ್ಕೆ ಇವತ್ತು ನಾವು ಹೇಳ್ತಾ ಇರುವಂತಹ ಒಂದು ಸ್ಟೋರಿ ಕೂಡ ತಮಗೆ ಅತ್ಯಂತ ನಿದರ್ಶನವಾಗಿರುವಂಥದ್ದು. ನಾವಿರುವಂತಹ ಪ್ರದೇಶ ತಾವು ಕಾಣ್ತಾ ಇದ್ದೀರಿ, ಇದೊಂದು ಈ ಸಾನ್ನಿಧ್ಯ ಇರುವಂತಹ ಕ್ಷೇತ್ರ. ಇದು ಪುರಾತನವಾದಂತಹ ಶತಮಾನದ ಒಂದು ಇತಿಹಾಸ ಇರುವಂತಹ ಶ್ರೀ ಮಲರಾಯ ಮತ್ತು ಧೂಮಾವತಿ ಹಾಗೂ ಪಂಜುರುಳಿ, ಕಲ್ಲುರುಟಿ ಇರುವಂತಹ ಸಾನ್ನಿಧ್ಯಗಳಿರುವಂತಹ ಒಂದು ಕ್ಷೇತ್ರ. ಇದಕ್ಕೆ ಈ ಪರಿಸರಕ್ಕೆ ಸಂಬಂಧಿಸಿದಂಥ ಅನೇಕ ಸಾನ್ನಿಧ್ಯಗಳು ಕೂಡ ಇವೆ. ನಾಗದೇವರು ಮತ್ತು ರಕ್ತೇಶ್ವರಿ ಸಾನ್ನಿಧ್ಯಗಳು ಕೂಡ ಇರುವಂಥದ್ದು. ನಾವಿರುವಂಥದ್ದು ಕೊಡಿಪಾಡಿ ಗ್ರಾಮದ ಅರ್ಕ ಎನ್ನುವಂತಹ ಒಂದು ಪರಿಸರದಲ್ಲಿ. ಭಟ್ರುಪಾಡಿ ಶ್ರೀ ಮಹಾವಿಷ್ಣುಮೂರ್ತಿ ದೇವಸ್ಥಾನದ ಆ ಒಂದು ಸಾನ್ನಿಧ್ಯದ ಪರಿಸರದಲ್ಲಿ ಆಸುಪಾಸಿನಲ್ಲಿರುವಂತಹ ದೈವ ಸಾನ್ನಿಧ್ಯಗಳು, ಪುರಾತನವಾದಂತಹ ದೈವ ಸಾನ್ನಿಧ್ಯಗಳಿಗೆ ಈ ಊರಿನ ಸ್ಥಳೀಯರು, ಭಟ್ರುಪಾಡಿ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರು ಮತ್ತು ಏನು ಈ ಒಂದು ಆರಾಧನೆಯನ್ನು ನಡೆಸಿಕೊಂಡು ಬಂದಂತಹ ಕುಲಾಲ ಸಮಾಜದವರು, ಇವರೆಲ್ಲರೂ ಕೂಡ ಜೊತೆಗೂಡಿ ಈಗ ಜೀರ್ಣೋದ್ಧಾರ ಸಮಿತಿಯನ್ನು ರಚಿಸಿಕೊಂಡು ಅಭಿವೃದ್ಧಿಯನ್ನು ಮಾಡುವರಿದ್ದಾರೆ. ಬನ್ನಿ, ಈ ಕ್ಷೇತ್ರ ಯಾವ ರೀತಿಯಾದಂಥ ಇತಿಹಾಸ ಹೊಂದಿದೆ, ಇದರ ವಿಶೇಷತೆಗಳೇನು ಮತ್ತು ಜೀರ್ಣೋದ್ಧಾರ ಯಾವ ರೀತಿಯಾಗಿ ನಡೆಯಲಿಕ್ಕಿದೆ ಅಂತ ನಮ್ಮ ಪದಾಧಿಕಾರಿಗಳ ಜೊತೆ ಮಾತಾಡೋಣ. ಈ ಸಾನ್ನಿಧ್ಯವನ್ನು ನೋಡಿಕೊಂಡು ಬರೋಣ. ಈ ಎಲ್ಲ ಕಾರ್ಯಗಳು ಸಾಂಗೋಪಾಂಗವಾಗಿ ನೆರವೇರಿ ಯಾವುದೇ ವಿಘ್ನ ವಿಡ್ಡೂರಗಳು ಬರದೆ ಅತ್ಯಂತ ಸುಲಲಿತವಾಗಿ ನೆರವೇರಬೇಕೆಂಬುದಾಗಿ ನಂಬಿಕೊಂಡು ಬಂದಂತಹ ಸಕಲ ದೈವ ದೇವರುಗಳ ದಿವ್ಯ ಪಾದಾರವಿಂದಗಳಲ್ಲಿ ಮತ್ತಲ್ಲದೆ ಈ ಜಾಗದ ಅಧಿದೇವತೆಯಾದಂತಹ ಮಹಾವಿಷ್ಣು ದೇವರ ದಿವ್ಯ ಪಾದಾರವಿಂದಗಳಲ್ಲಿ ಪ್ರಾರ್ಥಿಸಿಕೊಂಡು ಈ ಪುಣ್ಯ ಕಾರ್ಯವನ್ನು ಮಾಡುವುದಕ್ಕಿದ್ದೇವೆ. ಓಂ ಶಾಂತಿ ಶಾಂತಿ ಶಾಂತಿ. ಬಿಡುಗಡೆ. ಪುತ್ತೂರು ತಾಲೂಕಿನ ಕೊಡಿಪಾಡಿ ಗ್ರಾಮದ ಭಟ್ರುಪಾಡಿ ವಿಷ್ಣುಮೂರ್ತಿ ದೇವರ ಸನ್ನಿಧಾನಕ್ಕೆ ಸಂಬಂಧಿಸಿದಂತಹ ಈ ಪುಣ್ಯದ ಮಣ್ಣಿನಲ್ಲಿ ಅನಾದಿ ಕಾಲದಿಂದ ನಾಗಾರಾಧನೆ, ಧರ್ಮದೇವತೆಗಳ ಆರಾಧನೆ ನಡೆಯುತ್ತಾ ಇತ್ತು. ಪ್ರಾಯಶಃ ಕಾಲಸ್ಯ ಕುಟಿಲಾಗತಿ ಎಂಬ ಹಾಗೆ, ಕಾಲಧರ್ಮವೋ ಎಂಬ ಹಾಗೆ ಅದು ನಿಂತು ಹೋಯಿತು. ಈಗ ಆ ಜಾಗಕ್ಕೆ ಸಂಬಂಧಿಸಿದ ಎಲ್ಲ ಸದ್ಭಕ್ತರುಗಳು ಮತ್ತು ಸಮೀಪವರ್ತಿಗಳು, ಕುಟುಂಬಸ್ಥರು ಎಲ್ಲರೂ ಸೇರಿ ಮೊದಲು ಏನು ವೈಭವದಿಂದ ಈ ಕಾರ್ಯಕ್ರಮ ಇಲ್ಲಿ ನಡೆಯುತ್ತಾ ಇತ್ತೋ ಅದನ್ನು ಪುನಃ ನಾವು ಮಾಡಬೇಕು ಎಂಬ ದಿವ್ಯವಾದಂತಹ ಉದ್ದೇಶದಿಂದ ಈ ಪವಿತ್ರ ಪುಣ್ಯ ಭೂಮಿಯಲ್ಲಿ ಪ್ರಥಮತಃ ನಾಗನಕಟ್ಟೆ ರಚನೆ ಮಾಡಿ ನಾಗಾರಾಧನೆ ಮತ್ತು ಬ್ರಹ್ಮಕಲಶೋತ್ಸವ, ರಕ್ತೇಶ್ವರಿ ಮತ್ತು ಗುಳಿಗನ ಕಟ್ಟೆಯನ್ನು ಕಟ್ಟಿ ಗುಡಿಯನ್ನು ಕಟ್ಟಿ ಜೊತೆಯಾಗಿ ಬ್ರಹ್ಮಕಲಶೋತ್ಸವವನ್ನು ಮಾಡುವುದು ಅಂತ ಸಂಕಲ್ಪಿಸಿದ್ದಾರೆ. ಆ ಒಳ್ಳೆಯ ಮನಸ್ಸಿನಿಂದ ಮಾಡಿದಂತಹ ಸಂಕಲ್ಪದ ಪುಣ್ಯದ ಫಲ
ಈಡೇರ್ತದೆ ಎಂಬ ಭರವಸೆಯೊಂದಿಗೆ ವಿಷ್ಣುಮೂರ್ತಿ ದೇವರ ಪೂರ್ಣಾನುಗ್ರಹ, ಗ್ರಾಮ ದೇವತೆ ಶ್ರೀ ಜನಾರ್ದನ ದೇವರ ಆಶೀರ್ವಾದ, ಇನ್ನಲ್ಲದೆ ಅರ್ಕದ ಮಹಾದೇವಿ, ಈ ಗ್ರಾಮದ ಇತರ ಧರ್ಮ ದೇವತೆಗಳು ಎಲ್ಲರ ಅನುಗ್ರಹದಿಂದ ಈ ಕಾರ್ಯ ಸಾಂಗೋಪಾಂಗವಾಗಿ ನೆರವೇರುತ್ತದೆ ಎಂಬ ಭರವಸೆ ಮಾತ್ರವಲ್ಲ, ನೆರವೇರಬೇಕು ಎಂಬ ದಿವ್ಯ ಉದ್ದೇಶದಿಂದ ಭಗವಂತನ ದಿವ್ಯ ಪಾದಗಳಲ್ಲಿ ಪ್ರಾರ್ಥಿಸಿಕೊಂಡು ಈ ಕಾರ್ಯವನ್ನು ಮಾಡುವುದಕ್ಕಿದ್ದೇವೆ. ಓಂ ಶಾಂತಿ ಶಾಂತಿ ಶಾಂತಿ. ಈ ನಿರ್ದಿಷ್ಟವಾದಂತಹ ಪುಣ್ಯ ಪ್ರದೇಶ ಅಂದರೆ ಜಾಗ ಮೂಲತಃ ಶ್ಯಾರ ಮನೆತನದವರಲ್ಲಿತ್ತು. ನಂತರ ಅದು ಕ್ರಮೇಣ ಕೈಯಿಂದ ಕೈಗೆ ಬದಲಿ ಈಗ ಪಡ್ನೂರಿನಲ್ಲಿ ಪ್ರಸ್ತುತ ವಾಸವಾಗಿರುವಂತಹ ವಿಜಯಕುಮಾರ್ರವರ ವಶದಲ್ಲಿದೆ. ಅವರದನ್ನು ಖರೀದಿಸಿರ್ತಾರೆ. ಈ ಜಾಗದಲ್ಲಿ ಅವರು ಉಚಿತವಾಗಿ ಆ ಜಾಗವನ್ನು ಬಿಟ್ಟುಕೊಡ್ತಾರೆ ಈ ಪುಣ್ಯ ಕಾರ್ಯಕ್ಕೆ ಎಂಬುದಾಗಿ ತಿಳಿಸುವುದಕ್ಕೆ ನಾವು ತುಂಬ ಸಂತೋಷ ಪಡುತ್ತೇವೆ. ಈ ಜಾಗದಲ್ಲಿ ಸುಮಾರು 30ಕ್ಕಿಂತ ಹೆಚ್ಚು ನಿವೇಶನದಾರರಿದ್ದಾರೆ. ಒಬ್ಬರಿಗೆ ಕೂಡ ಅದರಲ್ಲಿ ಮುಂದೆ ಹೋಗಲಿಕ್ಕೆ ಆಗಲಿಲ್ಲ ಅಂತ ಹೇಳುವಂಥ ಕಾರಣದಿಂದ ಪ್ರಶ್ನೆ ವಿಮರ್ಶೆ ಮೂಲಕ ತಿಳಿದು ಬಂದ ಹಾಗೆ ಈ ಸ್ಥಳದಲ್ಲಿರುವಂಥ ಆದಿಮೂಲದ ನಾಗನನ್ನು ಪ್ರತಿಷ್ಠೆ ಮಾಡಿದ ನಂತರವೇ ಮುಂದೆ ಹೋಗ್ಬೋದು ಅಂತ ಹೇಳುವಂಥ ಜ್ಯೋತಿಷ್ಯ ಪ್ರಶ್ನೆ ಕಂಡುಬಂತು. ಆದ ಕಾರಣ ಅದನ್ನು ಮುಂದುವರಿಸಲಿಕ್ಕೆ ಇಲ್ಲಿಂದು ಸಮಿತಿ ಮಾಡಿ ಅಧ್ಯಕ್ಷರಾಗಿ ಸುಧೀರ್ ಪ್ರಸಾದರವರು ಮತ್ತು ಉಳಿದ ಜನರೆಲ್ಲ ನಮ್ಮ ಆಮಂತ್ರಣ ಪತ್ರಿಕೆಯಲ್ಲಿ ಇದ್ದ ಹಾಗೆ ಎಲ್ಲರೂ ಸೇರಿಕೊಂಡು ಇದನ್ನು ಮುಂದುವರಿಸೋದು ಅಂತೇಳಿ ನಾವು ತೀರ್ಮಾನ ಮಾಡಿದ್ದೇವೆ. ಅದಕ್ಕೆ ದೇವರು ಅನುಗ್ರಹ ನೀಡಲಿ ಅಂತೇಳಿ ಎಲ್ಲ ದೇವರ ಹತ್ರ ಪ್ರಾರ್ಥನೆ. ಈಗ ತಾವು ಕೊಡ್ತಾ ಇರುವಂಥ ಜಾಗದಲ್ಲಿ ಏನು ಆಗ್ತಿರೋದು ಸಾನ್ನಿಧ್ಯಗಳು? ಅಲ್ಲಿ ನಮ್ಮದು ಅಲ್ಲಿಂದ ಅಲ್ಲಿವರೆಗೆ ಉಂಟು. ಇದರಲ್ಲಿ ಮೂರು ಸೈಟ್ ಉಂಟು. ಒಂದು ಸೈಟ್ ಅದಕ್ಕೆ ಬೀಳ್ತದೆ. ಅದಕ್ಕೆ ಸಂಪೂರ್ಣ ಅದಕ್ಕೆ ಅದು ಇನ್ನು ವಾಸ್ತಿನವರು ಬಂದು ಎಷ್ಟು ಬೇಕು ಅಂತೇಳಿ ಹೇಳಿದ ನಂತರ ರಸ್ತೆ ಮತ್ತು ಹೌದು ಪೂರ್ವಕ್ಕೆ ಈಚೆ ಅಲ್ಲ ಮುಖ ಆಗಿರೋದು ಪಶ್ಚಿಮದಿಂದ ದಾರಿ ವಾಸ್ತು ಪ್ರಕಾರ ಹೇಗೆ ಬರ್ತದೆ ಅಂತೇಳಿ ನೋಡಿ ಮತ್ತೆ ಜಾಗೆ ಕೊಡೋದು. ಈಗ ನಾವಿರುವಂತಹ ಈ ಸ್ಥಳ ಇದು ಏನು ಮಲರಾಯ ಮತ್ತು ಧೂಮಾವತಿ ದೈವಗಳ ಸಾನ್ನಿಧ್ಯ ಇದ್ದಂತಹ ಒಂದು ಅನಾದಿ ಕಾಲದಲ್ಲಿ ಸಾನ್ನಿಧ್ಯ ಇದ್ದಂತಹ ಒಂದು ಸ್ಥಳ, ಅದರ ಕುರುಹು ನಮಗೆ ಗೋಚರಿಸ್ತಾ ಇರುವಂಥದ್ದು. ಈಗ ಒಂದಷ್ಟು ಇಲ್ಲಿ ಮರಗಳು ಅದನ್ನು ವ್ಯಾಪಿಸಿ ಒಂದಷ್ಟು ಎತ್ತರದಲ್ಲಿ ಆ ಜಾಗ ನಮಗೆ ಗೊತ್ತಾಗ್ತಾ ಇದೆ. ಇಲ್ಲಿಯ ಸ್ಥಳೀಯರೇ ಹೇಳುವ ರೀತಿಯಲ್ಲಿ ಒಂದಷ್ಟು ವರ್ಷಗಳ ಹಿಂದೆ ಹೋದರೆ ಅನೇಕ ಇಲ್ಲಿ ಕುರುಹುಗಳು ಕೂಡ ಕಾಣ್ತಾ ಇತ್ತು, ಗೋಚರಿಸ್ತಾ ಇತ್ತು ಅಂತ. ಕಾಲಕ್ರಮೇಣದಿಂದವಾಗಿ ಈಗ ಅದು ಜೀರ್ಣಾವಸ್ಥೆಗೆ ತಲುಪಿರುವಂಥದ್ದು. ಬಹುಶಃ ಶ್ರೀ ಮಲರಾಯ ಮತ್ತು ಧೂಮಾವತಿ ಆ ಒಂದು ದೈವ ಸಾನ್ನಿಧ್ಯಗಳ ಅಭಿವೃದ್ಧಿ ಕೂಡ ಈ ಕ್ಷೇತ್ರದಲ್ಲಿ ಈ ಸ್ಥಳದಲ್ಲಿ ನಡೆಯಲಿಕ್ಕೆ ಇರುವಂಥದ್ದು. ಬಹುಶಃ ಈಗ ಈ ಸ್ಥಳ ಇರುವಂಥದ್ದು ಅರ್ಕದ ಸೀತಾರಾಮ ನಾಯ್ಕ್ ಎನ್ನುವಂತಹ ಒಂದು ಅವರ ವಶದಲ್ಲಿರುವಂಥದ್ದು. ಬಹುಶಃ ಅವರಿಗೂ ಕೂಡ ಇದರ ಬಗ್ಗೆ ಸಾಕಷ್ಟು ಗೋಚರ ಆಗಿದೆ ಎನ್ನುವಂಥದ್ದು ಕೂಡ ಇಲ್ಲಿಯ ಸ್ಥಳೀಯರು ಹೇಳಿರುವಂಥ ಮಾತು. ಅವರೇ ನಮ್ಮ ಜೊತೆಗಿದ್ದಾರೆ, ಅವರ ಹತ್ರ ಮಾತಾಡೋಣ. ನಮಸ್ತೆ. ಈ ಜಾಗದ ಬಗ್ಗೆ ತಾವು ಇದನ್ನು ಖರೀದಿಸಿಯಾ ಅಥವಾ ಹೇಗೆ? ಗೇಣಿಗೆ ಬತ್ತನ ಜಾಗೆ ಐಟು ಪಾಲು ಇಕ್ಕ ತಿಕ್ಕದು ಐಟು ಮಲ್ರಾಯನೊಂದು ಇತ್ತು ಬಣ್ಪೇರು ಆರಾಧನೆ ಗೊತ್ತಿದ್ದು ಯಾನ್ ಇಲ್ಲಿ ಪುನಗನೆ ಅವು ಮಗರ್ದನು ಯಾನ್ ಇತ್ತು ಇಲ್ಲಿ ಐತೆ ಒಂಜಿ ವರ್ಷ 2 ವರ್ಷ ಅವ ಇಂಚೆ ಬಣ್ಣಂಗ ಮಗರ್ದನು ನಾವು ಈಗ ದುಂಬದ ವಿಷಯ ನಂಗೆ ಗೊತ್ತಿದ್ದ ಆಯ್ತು. ಮೂಳು ಕಡ್ತಾಲೆ ಮಾತ್ರ ತೋಜೊಂದಿತ್ತು, 4 ಕಡ್ತಾಲೆ ಆ ಮೂಡಿ 2 ತೋಜೊಂದಿತ್ತು ಬೇತೆ ಇಂಕ ಐಟ್ ಮಗರ್ನ ವರ್ಷ ಇಂಚ ಪಂತಿ ಬಿರೆ ಒಂದು ಇಪ್ಪನಂಗ ಐಟ್ ಎಡ್ಡೆ ಬಳತು ಬರ್ಪೇದಿ ನಾನು ಪಂತಿ ಬಿರೆ ಒಂದಿತ್ತು ಐಟ್ ಗಂಟೆ ಕಡೆ ಪೊಳಿನ ಒಂಜಿ ತೋಜುನು ಬೇತೆ ದಾಲ ತೋಜಿ ಹಂಗೆ ಇತ್ತೆ ತೋಜರ ಅಡಿ ಟಿಪ್ಪು ಕಡ್ತಲೆ ಹೋದಿಪ್ಪು ಮಣ್ಣು అయినా ಕಡಿಮೆನಿ ಉಂಡ ಬಾಕಿದ ಪೂರ ಹೋದಿಪ್ಪು. ಈ ಸ್ಥಳ ಅಭಿವೃದ್ಧಿ ಬಗ್ಗೆ ನಿಕ್ಕಲದಾದ ಅಭಿವೃದ್ಧಿ ಆಯ್ತಾ ಅಭಿವೃದ್ಧಿ ಅಕ್ಲು ಮಲ್ಪುರಿಂದ ಪಂಡೇರು ಅಂಚ ಸರಾಗ ಬತ್ತಕ್ಕೇನು ಬೇರೆ ಅಂಚ 5 ಸೆನ್ಸ್ ಬುಡ್ಲೆ ಅಂದ್ರೆ ಕೇಳೊಂದಿಲ್ಲ ಅಂಚ ಬುಕ್ಕ ಆ ಒಂದು ಒತ್ತುನೆ ಕ್ಷೇತ್ರ ಅಭಿವೃದ್ಧಿ ದುಂಬು ಕೊರೊಂದಿತ್ತು ಅವು ಬೋಡ್ಚು ಅಂದಂದು ಇಲ್ಲ ಅಮ್ಮೆರಿಪ್ಪುನಂಗೆ ಮಲ್ಪ ಅಂದಿತ್ತು ಅಂಕ್ಲಾಗ ದೋಷ ಹೋಜುನು ಬುಕ್ಕ ಅವು ಇಂದು ಪ್ರಶ್ನೆ ಬೋರ್ ದೆಪ್ಪುರಾಗ ಬೋರ್ಜಿ ಪ್ರಶ್ನೆ ತಿಳಿದು ಇನ್ನು ನೀರು ದಿಕ್ಕಜಿನ್ನ ಅಂಚ ಪ್ರಶ್ನೆ ತಿನ್ನ ಅಂದೇನ ಬೋಡ್ಚಲ್ಲ ಒಂಜಿ ಪಂಜುರ್ಲಿನ ಉಂಡು ಪಂಡೇರು ಅಯ್ನು ಮಲ್ಪೊಡು ಇದು ಅಂದೇನ ಉಚ್ಚಾಟನೆ ಮಲ್ತಿತ್ತು ಐಕದುಂಬು ಮಲ್ತೊಂದಿತ್ತು ಸುಮಾರು ವರ್ಷ ಸಹಕಾರ
ಐನ ಪ್ರಕಾರ ಸಹಕಾರ ಕೊರೊಂದಿಲ್ಲ, ಅನ್ನ. ಜಾಗೆ ಕೊರದಿಲ್ಲ. ಅದೇ ರೀತಿ ಈ ಸಾನ್ನಿಧ್ಯದ ಒಂದು ಅಭಿವೃದ್ಧಿಗೆ ಈಗಾಗಲೇ ಜೀರ್ಣೋದ್ಧಾರ ಸಮಿತಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಗಿ ಸುಧೀರ್ ಪ್ರಸಾದ್ರವರು ಇಂಜಿನಿಯರ್ ಕೂಡ ಆಗಿದ್ದಾರೆ. ಅವರು ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ. ಯಾವ ರೀತಿಯಾಗಿ ಜೀರ್ಣೋದ್ಧಾರ ಕಾರ್ಯಗಳು ನಡೀಲಿಕ್ಕಿದೆ ಅಂತ ಅವರ ಹತ್ರನೇ ಕೇಳೋಣ. ನಮಸ್ತೆ ಸುಧೀರ್ ಅವರೇ. ಈ ಜೀರ್ಣೋದ್ಧಾರ ಪ್ರಕ್ರಿಯೆಗಳು ಆರಂಭ ಇಲ್ಲಿಂದ ಆಗಿರುವಂಥದ್ದು ಮತ್ತು ಮುಂದಕ್ಕೆ ಯಾವ ರೀತಿ ಆಗಲಿಕ್ಕೆ? ಕಳೆದ ವರ್ಷ ನಮ್ಮ ಆರಾಧ್ಯ ಮೂರ್ತಿ ಜನಾರ್ದನ ದೇವರ ಬ್ರಹ್ಮೋತ್ಸವ ಎಲ್ಲ ನಡೆದಿದೆ. ಆ ಸಂದರ್ಭದಲ್ಲಿ ನಮಗೆ ಅಲ್ಲಿ ಕಲ್ಕೊಡ ಕಲ್ಲೊಟ್ಟಿ ನಾವು ಇಲ್ಲಿ ಜೀರ್ಣೋದ್ಧಾರ ಮಾಡಿದ್ದೇವೆ. ಆ ಸಂದರ್ಭದಲ್ಲಿ ನಮಗೆ ಈ ನಾಗನದ್ದು ಸ್ವಲ್ಪ ಪ್ರಶ್ನಾ ಚಿಂತನೆಯಲ್ಲಿ ಕಂಡು ಬಂದಿದೆ. ಆ ಪ್ರಕಾರ ನಾವು ಮಾತಾಡುವಾಗ ನಮಗೆ ರಾಧಾಕೃಷ್ಣ ಅವರು ಮತ್ತು ವಿಜಯನ್ನೆಲ್ಲ ಮಾತಾಡುವಾಗ ಈ ಸಾನ್ನಿಧ್ಯದ ಬಗ್ಗೆ ನಮಗೆ ಸ್ವಲ್ಪ ತಿಳಿಯಿತು. ಮತ್ತು ಅದರ ಬಗ್ಗೆ ನಾವು ಚಿಂತನೆ ಮಾಡಿ ಒಂದು ಪ್ರಶ್ನಾ ಚಿಂತನೆ ಮಾಡೋದಂತ ನಾವು ನಿರ್ಧಾರ ಮಾಡಿದೆವು. ಆ ಪ್ರಕಾರ ಅರ್ಕ ಮಹಾದೇವಿ ಭಜನಾ ಮಂದಿರದಲ್ಲಿ ನಾವು ನಮ್ಮ ಜೋಯಿಸರನ್ನು ಕರೆದು ಚಿಂತನೆ ಮಾಡಿದೆವು. ಅದರಲ್ಲಿ ಕಂಡು ಬಂದ ಹಾಗೆ ನಾಗ ರಕ್ತೇಶ್ವರಿ ಗುಳಿಗ ಇದನ್ನು ಪ್ರಥಮ ಹಂತದಲ್ಲಿ ನಾವು ಜೀರ್ಣೋದ್ಧಾರ ಮಾಡೋದು. ಎರಡನೇ ಹಂತದಲ್ಲಿ ನಮ್ಮ ಕುಲಾಲ ಸಮುದಾಯದವರಿದ್ದಾರೆ, ಅವರು ಮತ್ತು ಊರಿನವರೆಲ್ಲ ಸೇರಿ ಈ ಸಾನ್ನಿಧ್ಯಗಳನ್ನು ಜೀರ್ಣೋದ್ಧಾರ ಮಾಡೋದು ಅಂತ ನಾವು ನಿರ್ಧಾರ ಮಾಡಿದ್ದೇವೆ. ಆ ಪ್ರಕಾರ ಊರಿನವರೆಲ್ಲ ತುಂಬ ಸಹಕಾರ ಕೊಡ್ತಿದ್ದಾರೆ. ಹಾಗೆ ನಾನು ನಿಮ್ಮ ಮಾಧ್ಯಮದ ಮೂಲಕ ಎಲ್ಲ ಊರಿನ ಬಂಧುಗಳಿಗೆ, ಪರ ಊರಿನ ಬಂಧುಗಳಿಗೆ ವಿನಂತಿ ಮಾಡ್ತಾಯಿದ್ದೇನೆ, ಎಲ್ಲರೂ ಈ ಜೀರ್ಣೋದ್ಧಾರ ಕಾರ್ಯದಲ್ಲಿ ನಮ್ಮೊಟ್ಟಿಗೆ ಸಹಕರಿಸಬೇಕು. ನಮಗೆ ತನು ಮನ ಧನ ಸಹಾಯ ಮಾಡಿ ನಮ್ಮ ಈ ಕಾರ್ಯದಲ್ಲಿ ಎಲ್ಲರೂ ಸಹಕರಿಸಬೇಕು ಅಂತ ನಾನು ವಿನಂತಿ ಮಾಡ್ತಿದ್ದೆ. ಎಷ್ಟು ಅವಧಿಯಲ್ಲಿ ಮುಗಿಸಬೇಕು ಅಂತ? ಸಾಧಾರಣ ಈಗ ಮೊದಲನೇ ಹಂತದ್ದು ನಾವು ಏಪ್ರಿಲ್ ಒಳಗೆ ಮುಗಿಸಬೇಕು ಅಂತ ಯೋಜನೆ ಹಾಕ್ಕೊಂಡಿದ್ದೇವೆ. ಮತ್ತು ಮುಂದೆ ಎರಡನೇ ಹಂತದ್ದು ಪ್ರಶ್ನಾ ಚಿಂತನೆ ಆಗಿ ಒಂದು 2 ವರ್ಷದ ಅವಧಿಯಲ್ಲಿ ನಾವು ಮುಗಿಸಬೇಕಂತ ಯೋಜನೆ ಉಂಟು. ಈಗ ಈ ಸಾನ್ನಿಧ್ಯದಲ್ಲಿ ದೈವಸ್ಥಾನ ನಿರ್ಮಾಣ ಆಗ್ತದ? ಅದೀಗ ಪ್ರಶ್ನೆಯಲ್ಲಿ ಹೇಗೆ ಕಟ್ಟೆಯಲ್ಲಿ ಆರಾಧನೆ ಆಗ್ಬೋದು ಅಂತ ಆ ರೀತಿಯಲ್ಲಿ ಮಾಡೋದು. ಅದಕ್ಕೆ ಧರ್ಮದೈವಕ್ಕೆ ಹೇಗೆ ಬೇಕು ಹಾಗೆ ಪ್ರಶ್ನೆ ಚಿಂತೆಯಲ್ಲಿ ಕಂಡು ಬಂದಾಗೆ ನಾವು ಮುಂದುವರಿಸುವಂತ ನಿರ್ಧಾರ ಮಾಡಿದ್ದೇವೆ. ಒಟ್ಟು ಯೋಜನೆ ಒಂದು ಅಂದಾಜು ವೆಚ್ಚ? ಅಂದಾಜು ಈಗ ಪ್ರಥಮ ಹಂತದಲ್ಲಿ ನಮಗೆ ಒಂದು 5 ಲಕ್ಷ ರೂಪಾಯಿ ಅಂದಾಜು ವೆಚ್ಚ ಇದೆ. ಮತ್ತು ಮುಂದೆ ಪ್ರಶ್ನೆ ಚಿಂತೆಯಲ್ಲಿ ಬಂದಾಗೆ ಅಂದಾಜು 25-30 ಲಕ್ಷ ಕಟ್ಟಡಕ್ಕೆ ಬೇಕು ನಮಗೆ. ಮತ್ತು ಎಲ್ಲ ಜೀರ್ಣೋದ್ಧಾರ ಆಗ ಒಂದು 50 ಲಕ್ಷದ್ದು ಅಂದಾಜು ಬಜೆಟ್ ಮಾಡಬೇಕಾಗ್ತದೆ ನಮಗೆ. ಹಾಗೆ ಊರವರು ಕೂಡ ಎಲ್ಲರೂ ಕೂಡ ಸಹಕಾರ ಇದ್ದಾರೆ. ಸುತ್ತಮುತ್ತಲಿನವರೆಲ್ಲ ನಮಗೆ ತುಂಬ ಸಹಕಾರ ನೀಡ್ತಾ ಇದ್ದಾರೆ. ಹಾಗೆ ಎಲ್ಲ ದೇವರ ಅನುಗ್ರಹದಲ್ಲಿ ಎಲ್ಲ ಒಳ್ಳೆಯದಾಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ಇನ್ನು ಈ ಕ್ಷೇತ್ರದ ಒಂದು ಅಭಿವೃದ್ಧಿ ಮಾಡಬೇಕಾದ್ರೆ, ಸಾನ್ನಿಧ್ಯ ಅಭಿವೃದ್ಧಿಗೆ ಮಾಡಬೇಕು ಅಂತ ಇದ್ದರೆ ಅನೇಕರು ಇದರ ಹಿಂದೆ ಶ್ರಮವನ್ನು ವಹಿಸ್ತಾ ಇದ್ದಾರೆ. ಅದರ ಜೊತೆಗೆ ಇದರ ಒಂದು ಮುಂದಾಳತ್ವವನ್ನು ವಹಿಸಿರುವಲ್ಲಿ ಇನ್ನೋರವರು ಕೂಡ ಇದ್ದಾರೆ. ರಾಧಾಕೃಷ್ಣ ಪೂಜಾರಿ ಅರ್ಕ ಅಂತ. ಸೊ ಅವರು ಪುತ್ತೂರಿನ ಮೂರ್ತಿದಾರರ ಸೇವಾ ಸಹಕಾರಿ ಸಂಘದ CEO ಕೂಡ ಆಗಿದ್ದಾರೆ. ಈ ಸಮಿತಿಯ ಕೋಶಾಧಿಕಾರಿ ಕೂಡ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ. ಅವರು ಈ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳೋಣ. ನಮಸ್ತೆ. ನಾವು ಕೂಡ ಇಲ್ಲೇ ಹತ್ತಿರದವರು. ನಾವು ಶಾಲೆಗೆ ಹೋಗಲೇ ಇದನ್ನೆಲ್ಲ ನೋಡ್ತಾ ಇದ್ದೆವು, ಇದು ಯಾಕೆ ಹೀಗೆ ಆಗಿದೆ ಅಂತ. ಇದು ಭಟ್ಪಾಡಿ ವಿಷ್ಣುಮೂರ್ತಿ ದೇವಸ್ಥಾನ ಒಂದು ಜೀರ್ಣೋದ್ಧಾರ ಮಾಡಿದ ನಂತರ ಇದನ್ನು ಕೂಡ ಮಾಡಬೇಕಂತ ಒಂದು ಕಾರ್ಯಸೂಚಿ ಮಾಡ್ತಿದ್ದೆವು. ಅಚಾನಕ್ಕಾಗಿ ನಮಗೆ ವಿಜಯಕುಮಾರ್ ಸಿಕ್ಕಿದ್ರು, ಅದೊಂದು ನಾಗಂದೊಂದು ಜೀರ್ಣೋದ್ಧಾರ ಮಾಡಬೇಕಂತ. ಅದರೊಟ್ಟಿಗೆ ಈ ಕುಲಾಲ ಸಮುದಾಯದವರು ನಮ್ಮಲ್ಲಿ ಕಾಂಟ್ಯಾಕ್ಟ್ ಆದರು. ಇದನ್ನೊಂದು ನಮ್ಮ ದೈವಗಳೊಂದು ಈ ಕೊಡಿಪಾಡಿಯಲ್ಲಿ ಅನಾದಿ ಕಾಲದಿಂದ ಒಂದು ಅಜೀರ್ಣಾವಸ್ಥೆಗೆ ತಲುಪಿದೆ ಅಂತ. ನಾವು ಕೂಡ ಒಂದು ಎಲ್ಲರನ್ನು ಒಟ್ಟುಗೂಡಿಸಿ, ಅಂದರೆ ಅವರೆಲ್ಲ ದೂರದಲ್ಲಿರೋದು, ನಾವು ನಮ್ಮ ಕೊಡಿಪಾಡಿ ಆಸುಪಾಸಿನವರೆಲ್ಲ ಒಟ್ಟುಗೂಡಿಸಿ ಒಂದು ಈ ಜೀರ್ಣೋದ್ಧಾರ ಕಾರ್ಯವನ್ನು ಒಳ್ಳೆಯ ರೀತಿಯಲ್ಲಿ ಮಾಡಬೇಕಂತಂದು ನಿಶ್ಚಯಿಸಿದ್ದೇವೆ. ತಮಗೆ ತಿಳಿದ ರೀತಿಯಲ್ಲಿ ಈ ಸಾನ್ನಿಧ್ಯದಲ್ಲಿ ಏನಾದರೂ ಕುರುಹುಗಳು? ಅದೇ ನಾವು ಸಣ್ಣದಿಂದ ಇರುವಾಗ ಒಂದು ದೊಡ್ಡ ಮಲರಾಯ ದೈವದ ಒಂದು ಮುಗ ಕಾಣ್ತಿತ್ತು, ಮತ್ತು ಕಡ್ತಲೆ ಕಾಣ್ತಿತ್ತು, ಮತ್ತು ಇಷ್ಟು ದೊಡ್ಡ ಮರ ಇರಲಿಲ್ಲ, ಸಣ್ಣದಿತ್ತು, ಒಂದು ದಾರಂದ ಅದರದ್ದು ಎಲ್ಲ ಕುರುಹು ಕಾಣ್ತಿತ್ತು ಇದೇ ದಾರಿಯಲ್ಲಿ ಹೋಗುವಾಗೆಲ್ಲ. ಎಷ್ಟು ವರ್ಷಗಳ ಹಿಂದೆ ಇಲ್ಲಿ ಆರಾಧನೆ ಆಗ್ತಿತ್ತು ಅಂತ ಏನಾದರೂ ಪ್ರಶ್ನೆಯಲ್ಲಿ ಗೊತ್ತಾಗ? ಮೊನ್ನೆ ಜ್ಯೋತಿಷ್ಯರು ತಿಳಿಸಿದ ಪ್ರಕಾರ ಸಾಧಾರಣ ಒಂದು 100-150 ವರ್ಷದ ಇತಿಹಾಸ ಈ ಜಾಗಕ್ಕೆ ಉಂಟಂತ ಹೇಳಿದ್ದಾರೆ. ಅಂದರೆ ಅವರು ಕುಲಾಲ ಸಮುದಾಯ ಏನೋ ಒಂದು ವೈಮನಸ್ಸು ಉಂಟಾಗಿ ಇಲ್ಲಿಂದ ಬಿಟ್ಟು ಹೋಗಿದ್ದಾರೆ. ಅದರ ನಂತರ ಅದು ಅಜೀರ್ಣಾವಸ್ಥೆಗೆ ತಲುಪಿದೆ ಅಂತ ಹೇಳಿದ್ದಾರೆ ಅವರು. ಹಾಗೆ ಅದಂದರೆ ಮುಖ್ಯವಾಗಿ ಇದಕ್ಕೆ ಕುಲಾಲ ಸಮುದಾಯವರು ಅದರ ಮುಂದೆ ನಿಂತು ಅದನ್ನು ಮುಂದಿನ ಆರಾಧನೆಯನ್ನು ಅವ್ರು ಮಾಡಬೇಕಂತ ಒಂದು ತಿಳಿಸಿದ್ದಾರೆ ಜ್ಯೋತಿಷ್ಯರು. ನಾವೆಲ್ಲ ಊರಿನವರಿಗೆಲ್ಲ ಎಲ್ರಿಗೂ ತೊಂದರೆ ಉಂಟು, ಈ ಎಲ್ಲ ಸೈಟ್ ಎಲ್ಲ ಖಾಲಿ ಉಂಟು, ಅವರಿಗೂ ಅದರ ಸಮಸ್ಯೆ ತಾಪತ್ರೆ ಎಲ್ಲ ಧರ್ಮದವರಿಗೆ ಉಂಟು, ಈ ಆಸುಪಾಸಿನವರಿಗೆ. ಅಂದರೆ ತಾವು ಇಲ್ಲಿ ಪ್ರತ್ಯೇಕವಾಗಿ ಪ್ರಶ್ನೆಗಳನ್ನು ಚಿಂತನೆ ನಡೆಸಿದಾಗ ಇಲ್ಲಿ ದೋಷಗಳು ಕಂಡು ಬಂದಿರುವಂಥದ್ದು ಅಲ್ಲ. ಅದು ಮೊನ್ನೆ ಭಜನಾ ಮಂದಿರದಲ್ಲಿ ಮೊನ್ನೆ ಅವರ ಮುಕ್ರಂಪಾಡಿಯ ಜೋಯಿಸರು ಅವರ ಮುಖಾಂತರ ಒಂದು ಪ್ರಶ್ನೆ ಇಟ್ಟಿದೆ, ಅದರಲ್ಲಿ ಕಂಡು ಬಂದಿದೆ. ಮೊದಲು ನಮ್ಮೆಲ್ಲ ಆಸುಪಾಸಿನಲ್ಲಿ ನಾವು ಕೂಡ ಅಲ್ಲಿ ಹತ್ತಿರದವರು, ನಮ್ಮ ಜಾಗದಲ್ಲಿ ಧೂಮಾವತಿ ಉಂಟು, ಆವಾಗ ಕೂಡ ಇದು ಹತ್ತಿರದಲ್ಲಿ ರಾಜನ್ ದೈವದ ಕುರು ಉಂಟು, ಅದರ ಜೀರ್ಣೋದ್ಧಾರ ಕಾಲಾಂತರದಲ್ಲಿ ಆಗಲಿಕ್ಕೆ ಇದೆ ಅಂತ ತಿಳಿಸಿದ್ದಾರೆ ಎಲ್ಲ. ಹಾಗೆ
ಅದರ ಪ್ರಕಾರ ಈಗ ಅದನ್ನು ಅದು ಹೌದು ಅದೇ ನಾನೀಗ ಅದು ಕೋಶಾಧಿಕಾರಿಯಾಗಿ ಒಂದು ಎಲ್ಲರನ್ನೊಂದು ಒಟ್ಟುಗೂಡಿಸಿ ಒಂದು ಅದನ್ನೊಂದು ಮುಂದುವರಿಸ್ತಾ ಇದ್ದೇವೆ ಒಂದು. ಮಳರಾಯ, ಧೂಮಾವತಿ ಮತ್ತು ನಾಗದೇವರ ಈ ಎಲ್ಲ ಸಾನ್ನಿಧ್ಯಗಳು, ಈ ಪರಿಸರಕ್ಕೆ ಸಂಬಂಧಿಸಿದ ಸಾನ್ನಿಧ್ಯಗಳೇನಿವೆ, ಇವು ಒಂದು ಸರಿಸುಮಾರು 80-85 ವರ್ಷಗಳ ಹಿಂದೆ ಕುಲಾಲ ಸಮಾಜದವರು ಇದನ್ನು ಆರಾಧನೆ ಮಾಡ್ತಾ ಇದ್ರು. ಚೋಮಮೂಲ್ಯ ಎನ್ನುವಂಥ ಅವರ ಮಾವ ಇಲ್ಲಿ ಆರಾಧನೆ ಮಾಡ್ತಾಯಿದ್ರು. ಕಾಲಕ್ರಮೇಣವಾಗಿ ಈ ಜಾಗವನ್ನು ಅವರು ಇಲ್ಲಿಂದ ಮಾರಾಟ ಮಾಡಿ ಮತ್ತು ಸಿದ್ದರಾಮನಾಯ್ಕರವರು ಅದರ ಬಂತು. ಹಾಗಾಗಿ ಈ ಹಿಂದೆ ಮೂಲದಲ್ಲಿ ನೋಡಿದರೆ ಇಲ್ಲಿ ಕುಲಾಲ ಸಮಾಜದವರು ಈ ಒಂದು ಆರಾಧನೆಯನ್ನು ಮಾಡ್ತಾಯಿದ್ರು ಅಂತ. ಬಹುಶಃ ಅವರ ವಂಶಸ್ಥರು ಈಗ ನಮ್ಮ ಜೊತೆಗೆ ಇದ್ದಾರೆ. ಪ್ರಶಾಂತ್ ಕುಲಾಲ್ರವರು ಪ್ರಸ್ತುತ ಸಮಿತಿಯ ಕಾರ್ಯದರ್ಶಿ ಕೂಡ ಆಗಿದ್ದಾರೆ. ಅವರು ಇದರ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳೋಣ. ನಮಸ್ತೆ. ಸುಮಾರು ಒಂದು 85 ವರ್ಷಗಳಿಂದ ನನ್ನ ಅಜ್ಜನ ಮಾವ ಇಲ್ಲಿ ಆರಾಧನೆ ಮಾಡಿಕೊಂಡು ಬಂದಿದ್ದರು. ಅವರು ನಮ್ಮ ಕುಟುಂಬದವರೆಲ್ಲ ಬಂದು ಇಲ್ಲಿ ಅದರ ಬಗ್ಗೆ ಅದಕ್ಕೆ ಬೇಕಾದಾಗೆ ಅದರದ್ದು ಒಂದು ಸೇವೆಯನ್ನು ಮಾಡ್ಕೊಂಡು ಹೋಗ್ತಾಯಿದ್ರು. ಆನಂತರ ಅವರ ಮಾವ ತಿರಿಯೋದ್ಮೇಲೆ ಅವರ ಮಾವನ ಮಗ ಅಂತ ಒಬ್ಬರಿದ್ದರು, ಕೊರಗಪ್ಪ ಅಂತೇಳಿ. ಅವರು ನಮ್ಮದು ಹಳಿಯ ಕಟ್ಟು, ಅದಕ್ಕೆ ಅವರು ಮಗ ನೋಡಿಕೊಳ್ಳಲಿಕ್ಕೆ ತಯಾರಿರಲಿಲ್ಲ, ಬಂದು ಹೋಗ್ತಾಯಿದ್ರು. ಆಮೇಲೆ ಅವರು ಬಿಟ್ಟು ಹೋದರು. ಇಲ್ಲಿಂದ ಬಿಟ್ಟು ಹೋದ್ಮೇಲೆ ಇಲ್ಲಿ ದೈವದ್ದು ಎಲ್ಲ ಸಾನ್ನಿಧ್ಯ ಎಲ್ಲ ಅಜೀರ್ಣಾವಸ್ಥೆಗೆ ಹೋಯಿತು. ಆಮೇಲೆ ಅದನ್ನು ನಾವು ಬೇರೆ ಬೇರೆ ರೀತಿಯಲ್ಲಿ 3 ವಿಭಾಗ ಆಯಿತು. ಒಂದು ಕುಟುಂಬ 3 ವಿಭಾಗ ಆಗಿ 3 ಕಡೆ ಈಗ ಬೇರೆ ಬೇರೆ ವರ್ಣರ ಪಂಜುರ್ಲಿ ಮತ್ತು ಕಲ್ಲುರಟಿಯನ್ನು ಮಾತ್ರ ಆರಾಧನೆ ಮಾಡಿಕೊಂಡು ಬಂದು ಅವರವರ ಜೀವನ ನೋಡ್ತಾ ಇದ್ದರು. ಸುಮಾರು ಒಂದು ವರ್ಷದಿಂದ ನನಗೆ ನಮ್ಮ ಈಗ ಆರಾಧನೆ ಮಾಡ್ತಾ ಇದ್ದ ಕಡೆ ನಮಗೂ ದೈವದ್ದು ಒಂದು ಕೋಲ ಆಯಿತು, ದೈವನರ್ತನ ಆಯಿತು. ದೈವನರ್ತನ ಆಗುವಾಗ ನನಗೆ ಮೈಯಲ್ಲಿ ತುಂಬ ಆವೇಶ ಬಂದು ಏನೋ ಒಂದು ಥರ ಬೇರೆ ರೀತಿಯಲ್ಲಿ ಇದಾಗಿತ್ತು. ಅದು ಆವೇಶ ಬರುವಾಗ ನಾನು ನಮಗೆ ಅಲ್ಲಿಗೆ ಪೂಜೆಗೆ ಬರುವ ಒಂದು ಭಟ್ರು ನಮ್ಮನ್ನು ಕರ್ಕೊಂಡೋದ್ರು. ಕರ್ಕೊಂಡೋಗಿ ಒಂದು ಜೋಯಿಸರ ಹತ್ರ ಹೋದ್ವಿ ನಾವು. ಜೋಯಿಸರಿಗೆ ಹೋಗುವಾಗ ಕೊಲ್ಲೂರಿಗೆ ಹೋಗಿ ನೀವು ಅದನ್ನೊಂದು ಕಲಶ ಸ್ನಾನ ಮಾಡಿ ಅದಕ್ಕೊಂದು ಕಿರಿಯ ಮಾಡಿ ಬಂದು ನಿಮಗೆ ಮೈಯಲ್ಲಿದ್ದು ಸ್ವಲ್ಪ ಸಮಾಧಾನಕ್ಕೆ ಬರ್ತದೆ ಅಂತ ಹೇಳಿದರು. ಅವಾಗ ಇಲ್ಲಿದ್ದೆಲ್ಲ ಅವರು ಹೇಳಿದರು, ಇಲ್ಲಿದ್ದೀಗೆ ಹೀಗೆ ಅಂದಲ್ಲ. 2-3 ಸಲ ಬಂದೆ ನಾನು. ಸಿತ್ತನಮರ ಹತ್ರ ಮಾತಾಡಿದೆ, ಇಲ್ಲಿಗೆ ಬಂದೆ. ನನ್ನ ತಮ್ಮ ಇಬ್ಬರು ಬಂದು ಮಾತಾಡಿದ್ವಲ್ಲ. ಮಾತಾಡಿದ ನನ್ನ ಕುಟುಂಬದವರು ಯಾರೂ ಒಪ್ಪಲಿಲ್ಲ. ನನಗೆ ನನ್ನ ತಾಯಿ ನೀರಲ್ಲಿ ತೀರೋಗಿದ್ದು ಮತ್ತು ಕುಟುಂಬದಲ್ಲಿ ಹಲವಾರು ತೊಂದರೆಗಳು ಬರ್ತಾಯಿದೆ, ಈಗಲೂ ಬರ್ತಾಯಿದೆ, ಆವಾಗಲೂ ಬರ್ತಾಯಿತ್ತು. ಯಾರು ಕುಟುಂಬ ಅಪಮೃತ್ಯು ಎಲ್ಲ ಬರ್ತಾಯಿತ್ತು. ಆವಾಗೆಲ್ಲ ಮತ್ತು ನನ್ನ ತಾಯಿಯವರು ನೀರಲ್ಲಿ ಮಾನಸಿಕ ಇದಾಗಿ ದೈವದ್ದು ಅದು ಇದು ಅಂತೇಳಿ ಮಾತಾಡಿ ತೀರಿ ಹೋದರು. ಒಂದು ಸುಸೈಡ್ ಮಾಡಿಕೊಂಡ್ರು ಲಾಸ್ಟ್ ನೀರಿಗೆ ಬಿದ್ದು. ನಂತರ ನನಗೆ 1 ವರ್ಷದಿಂದ ಹೀಗೆ ದೈವದ್ದು ಇದಾಗುವಾಗ ನರ್ತನ ಸೇವೆ ಆಗುವಾಗ ಮೈಯಲ್ಲಿ ಜಾಸ್ತಿ ಬಂದು ನಮಗೆ ಇಲ್ಲಿಗೆ ನೀವು ಹೋಗಿ ಅದನ್ನು ಸರಿ ಮಾಡ್ಬೋದು, ಊರಿನವ್ರದ್ದೆಲ್ಲ ಸಹಕಾರ ಸಿಗ್ತದೆ ಅಂತೇಳಿ ನನಗೊಂದು ಇದಾಯಿತು. ಆಮೇಲೆ ನನಗೆ ಒಂದು ನಿದ್ದೆಯಲ್ಲಿ ಸ್ವಪ್ನ ಆಯಿತು, ಇದೇ ಥರ ದೈವದ್ದು ಹೀಗೆ ಅಂತೇಳಿ. ನನಗೆ ಅದು ನಿದ್ದೆನೇ ಬರ್ತಿರಲಿಲ್ಲ. ಕೊಳ್ಳೂರಿಗೆ ಹೋದದ್ದು ಸರಿ ಮಾಡುವಾಗ ಅದ ನಂತರ ನನಗೆ ಯಾವುದೇ ತೊಂದರೆ ಬರಲಿಲ್ಲ ನನಗೆ. ಮತ್ತು ನಾನು ಇಲ್ಲಿ ಬರುವ ಟೈಮು ಈ ರಾಧಾಕೃಷ್ಣ ಅವರು ನನಗೆ ಫೋನ್ ಮಾಡಿದರು, ಹೀಗೆ ನಾವು ಕೂಡ ಅದಕ್ಕೆ ಇಳಿದಿದ್ದೇವೆ, ನಾವು ಬರೋ ಟೈಮು ಇಲ್ಲಿ ಆಗೋ ಟೈಮ್ ಒಂದೇ ಆಗಿತ್ತು. ಅದಕ್ಕೆ ಎಲ್ಲ ಊರಿನವರ ಸಹಕಾರದಿಂದ ನಮಗೆ ಅದನ್ನು ಒಬ್ಬರಿಗೆ ಆಗಿ ಮುಂದುವರಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಒಂದು ಸಮಿತಿಯನ್ನೆಲ್ಲ ಇವರೇ ರಚನೆ ಮಾಡಿದರು. ಸುಧೀರ್ ಪ್ರಸಾದ್ ಮತ್ತು ಅವರು ವಿಜಯ್ ಕುಮಾರ್ ಇಲ್ಲ ನನ್ನನ್ನೊಂದು ಕಾರ್ಯದರ್ಶಿಯನ್ನಾಗಿ ಮಾಡಿದ್ದಾರೆ. ಅವರ ಮುಖಾಂತರವೇ ಇನ್ನೂ ಸಹ ಅದನ್ನೊಂದು ಅಜೀರ್ಣಾವಸ್ಥೆಗೆ ಇದ್ದಿದ್ದು ಜೀರ್ಣಾವಸ್ಥೆಗೆ ಬಂದು ಇನ್ನೂ ಸಹ ಅದನ್ನು ಊರಿನವರ ಸಹಕಾರದಿಂದಲೇ ಮುಂದುವರಿಸಿಕೊಂಡು ಹೋಗಬೇಕು ಅಂತೇಳಿ. ಕುಟುಂಬಸ್ಥರು ಇವಾಗ ಯಾರೂ ಬರಲಿಲ್ಲ. ಈಗ ಈ ಡಿವೈಡ್ ಆದ ಕುಟುಂಬಸ್ಥರು ಯಾರಾದರೂ ಇದ್ದರೆ ಇದರ ಮುಖಾಂತರ ಒಂದು ಸುದ್ದಿ ನ್ಯೂಸಿನ ಮುಖಾಂತರ ಅವರಿಗೆ ಒಂದು ಸಂದೇಶವನ್ನು ಹೇಳ್ತೇನೆ. ಯಾರಾದರೂ ಬರುವವರಿದ್ದರೆ ಕೇಳೋರಿದ್ದರೆ ಅದೊಂದು ಮನವಿ ಪತ್ರ ಸಿಕ್ಕಿದರೆ ಅದಕ್ಕೆ ಒಂದು ಯಾರಿಗಾದರೂ ಒಂದು ಅಧ್ಯಕ್ಷ ಸಂಸ್ಥೆ ಕಾಂಟ್ಯಾಕ್ಟ್ ಮಾಡಿ ಅವರನ್ನು ಬಂದು ಮುಂಚೆ ಆರಾಧನೆ ಮಾಡಿಕೊಂಡು ಬಂದಿದ್ದು ಎಲ್ಲರೂ ಕಾಂಟ್ಯಾಕ್ಟ್ ಮಾಡಿ ಅವರು ಬರ್ಬೋದು, ಅವರದ್ದು ಒಂದು ಸಹಕಾರ ಇರಲಿ ಅಂತೇಳಿ. ಬರಿ ಅಂತ ಅದು ಸಾಲ್ಯಾನ್ ಬರಿ ಅವ್ರದ್ದು. ಬೇರೆ ಕಡೆ ಸಾಲ್ಯಾನ್ ಬರಿಯವರು ಏನಾದರೂ ಅದಕ್ಕೆ ಅವರು ಕೂಡ ಕುಟುಂಬಕ್ಕೆ ಸೇರ್ಪಡೆ ಇದ್ದವರಿದ್ದರೆ ಪ್ರಶ್ನೆ ಚಿಂತನೆ ಮೂಲಕ ಇದು ನೆಕ್ಸ್ಟ್ ಆಗಿ ಇದು ಇನ್ನು ದೇವರದ್ದು ಪ್ರಶ್ನೆ ಚಿಂತನೆ ಇದು ಕಟ್ಟೆ ಎಲ್ಲ ಆದಮೇಲೆ ಇಲ್ಲಿಗೆ ಒಂದು ಪ್ರಶ್ನೆ ಚಿಂತನೆ ಆಗಿ ದೈವದ್ದು ಕಾರ್ಯ ಮುಂದುವರಿಸಬೇಕಂತೇಳಿ ಜೋಯಿಸರು ಹೇಳಿದ್ದಾರೆ. ಅದು ಪ್ರಶ್ನೆ ಚಿಂತನೆಗೆ ಆಗುವಾಗ ಎಲ್ಲರೂ ಬಂದು ಸೇರಿದರೆ ಒಟ್ಟಿಗೆ ಮುಂದುವರಿಸಿಕೊಂಡು ಹೋಗ್ಬೋದು ಅಂತೇಳಿ ನನ್ನ ಅಭಿಪ್ರಾಯ. ಇದು ಈ ಕ್ಷೇತ್ರದ ಸಾನ್ನಿಧ್ಯದ ಒಂದು ಬಗ್ಗೆ, ಇತಿಹಾಸದ ಬಗ್ಗೆ ಮತ್ತು ಹಿನ್ನೆಲೆ ಬಗ್ಗೆ, ಶತಮಾನದ ವರ್ಷಗಳ ಹಿಂದೆ ಇಲ್ಲಿ ಏನು ಕುಲಾಲ ಸಮಾಜಸ್ಥರು ಆರಾಧನೆ ಮಾಡಿಕೊಂಡು ಬಂದಂತಹ ಒಂದು ಕ್ಷೇತ್ರ ಇವತ್ತು ಪಾಳು ಬಿದ್ದಿರುವಂಥದ್ದು, ಜೀರ್ಣಾವಸ್ಥೆಗೆ ತಲುಪಿರುವಂಥದ್ದು. ಬಹುಶಃ ಇಲ್ಲಿಯ ಒಂದು ಈಗಾಗಲೇ ಈ ಜೀರ್ಣೋದ್ಧಾರಕ್ಕೆ ಹೊರಡಬೇಕಾದ್ರೆ ಇಲ್ಲಿ ಅನೇಕ ಕಾರಣಗಳು ಮುಂದಾಗ್ತವೆ.
ಇಲ್ಲಿಯ ಸ್ಥಳೀಯರಾಗಿರ್ಬೋದು ಅಥವಾ ಈ ಭಾಗದ ಈ ಈ ಒಂದು ಜಾಗವನ್ನು ಯಾರು ಖರೀದಿಸ್ತಾರೆ ಅವರಿಗೆ ಈ ಸೈಟನ್ನು ಮತ್ತೆ ಮಾರಾಟ ಮಾಡಲಿಕ್ಕೂ ಆಗದೆ ಅಥವಾ ಇಲ್ಲಿ ಮನೆಯನ್ನು ಕಟ್ಟಲಿಕ್ಕೆ ಆಗದೆ ಬೇರೆ ಬೇರೆ ರೀತಿಯಾದಂತಹ ದೋಷಗಳು ಕಂಡುಬರುವಂಥದ್ದು, ಅಪಮೃತ್ಯುಗಳು ಸಂಭವಿಸಿರುವಂಥದ್ದು. ಅದು ಕೇವಲ ಹಿಂದೂ ಧರ್ಮದ ಸಮುದಾಯಕ್ಕೆ ಮಾತ್ರ ಅಲ್ಲ, ಅದರ ಜೊತೆಗೆ ಅನ್ಯ ಧರ್ಮದವರು ಕೂಡ, ಅಂದರೆ ಒಂದಷ್ಟು ಇಲ್ಲಿ ಮುಸ್ಲಿಂ ಸಮುದಾಯವರು ಕೂಡ ವಾಸಿಸ್ತಾ ಇದ್ದಾರೆ. ಅವರಿಗೂ ಕೂಡ ಇಲ್ಲಿ ಸಾಕಷ್ಟು ತೊಂದರೆಗಳು ಕಾಣ್ತಾ ಇದೆ. ಅನೇಕರು ಕೂಡ ಇಲ್ಲಿಂದ ಹೊರಟು ಹೋಗಿ ಬೇರೆ ಕಡೆಗೆ ಮನೆ ಮಾಡಿ ವಾಸ್ತವ್ಯ ಮಾಡಿ ಇವತ್ತು ನೆಲೆಸಿರ್ತಾರೆ. ಅವರ ಜಾಗ ಅಥವಾ ಮನೆ ಕೂಡ ಇಲ್ಲೇ ಇದೆ. ಅನೇಕ ಮಂದಿಗೆ ಬೇರೆ ಬೇರೆ ರೀತಿಯಾದಂತಹ ಮನೆಯಲ್ಲಿ ಅಪಮೃತ್ಯುಗಳಾಗಿರ್ಬೋದು ಅಥವಾ ಏನು ಮದುವೆಯ ವಿಚಾರದಲ್ಲಿ ಆಗಿರ್ಬೋದು ಅಥವಾ ಮಕ್ಕಳಿಗೆ ಒಂದು ಮಾನಸಿಕವಾದಂತಹ ಆರೋಗ್ಯವಾದಂಥ ವಿಚಾರದಲ್ಲಿರ್ಬೋದು ತುಂಬ ವ್ಯತ್ಯಾಸಗಳು ಏರುಪೇರುಗಳು ಕಂಡು ಬಂದಿರುವಂಥದ್ದು. ಇವೆಲ್ಲವೂ ಕೂಡ ಈ ಒಂದು ಸಾನ್ನಿಧ್ಯ ಅಭಿವೃದ್ಧಿ ಆಗದೆ ಅಥವಾ ಜೀರ್ಣೋದ್ಧಾರ ಆಗದಂತಹ ಹಿನ್ನೆಲೆಯಲ್ಲಿ ಇದು ಸಂಭವಿಸ್ತಾ ಇದೆ ಎನ್ನುವಂಥದ್ದು ಪ್ರತಿಯೊಬ್ಬರೂ ಕೂಡ ಪ್ರಶ್ನಾಚಿಂತನೆಯಲ್ಲಿ ನಡೆಸಿದಾಗಲೂ ಕೂಡ ಕಂಡು ಬಂದಿರುವಂಥದ್ದು. ಮತ್ತು ಅವರವರ ಅನುಭವಕ್ಕೆ ಬಂದಾಗಲೂ ಕೂಡ ಈ ಒಂದು ಸಾನ್ನಿಧ್ಯ ಅಭಿವೃದ್ಧಿ ಆಗದೆ ಇಲ್ಲಿ ಈ ಭಾಗದಲ್ಲಿ ಈ ಪರಿಸರದಲ್ಲಿ ಯಾವತ್ತೂ ಕೂಡ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯತೆ ಇಲ್ಲ. ಒಂದು ನೆಮ್ಮದಿಯ ಬದುಕು ಯಾರಿಗೂ ಕೂಡ ಸಾಧ್ಯ ಇಲ್ಲ ಎನ್ನುವಂಥದ್ದನ್ನು ಮನಗಂಡು ಆ ಹಿನ್ನೆಲೆಯಲ್ಲಿ ಈ ಭಾಗದವರು, ಸ್ಥಳೀಯರು ಮತ್ತು ಕುಲಾಲ ಸಮಾಜಸ್ಥರು ಕೂಡ ಸೇರಿಕೊಂಡು ಈ ಒಂದು ಜೀರ್ಣೋದ್ಧಾರ ಸಮಿತಿಯನ್ನು ರಚಿಸಿಕೊಂಡು ಈ ಕ್ಷೇತ್ರವನ್ನು, ಈ ಸಾನ್ನಿಧ್ಯವನ್ನು ಅಭಿವೃದ್ಧಿ ಮಾಡಲಿಕ್ಕೆ, ಜೀರ್ಣೋದ್ಧಾರ ಮಾಡಲಿಕ್ಕೆ ಹೊರಟಿರುವಂಥದ್ದು. ಆದಷ್ಟು ಶೀಘ್ರವಾಗಿ ಈ ಜೀರ್ಣೋದ್ಧಾರ ಪ್ರಕ್ರಿಯೆಗಳು ಮುಕ್ತಾಯಗೊಂಡು ಈ ಭಾಗದ ಪರಿಸರದ ಜನರು ನೆಮ್ಮದಿಯ ಒಂದು ಜೀವನವನ್ನು ನಡೆಸುವಂತಾಗಲಿ ಎಂಬುದು ನಮ್ಮದು ಕೂಡ ಆಶಯ. ಕಾರ್ತಿಕ್ ಕರ್ಕೇರ ಜೊತೆಗೆ ಉಮೇಶ್ ಮಿತ್ತಡಕ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಸುರಕ್ಷತೆಯ ಚಿಂತೆ ಬಿಟ್ಟು ಬಿಡಿ, ನವೀನ ತಂತ್ರಜ್ಞಾನದ ಸಿಸಿಟಿವಿ ಕ್ಯಾಮೆರಾ ಅಳವಡಿಸಿ. ವಿಸಿಟ್ ಮಾಡಿ ಟೆಕ್ ಸ್ಪಾರ್ಕ್, ಪಿಂಟೋ ಪ್ಲಾಜಾ, ಎಪಿಎಂಸಿ ರೋಡ್, ಪುತ್ತೂರು, ದಕ್ಷಿಣ ಕನ್ನಡ.